ನನ್ನ ಹೆಸರು ಶರಣ್. ಏಕಚಕ್ರಪುರ ಎಂಬ ಒಂದು ಊರು. ಆ ಊರಿನ ಪಕ್ಕ ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಬಕಾಸುರ ಎಂಬೊಬ್ಬ ರಾಕ್ಷಸನಿದ್ದ. ಅವನು ದಿನವೂ ಏಕಚಕ್ರಪುರಕ್ಕೆ ಬಂದು ಅಲ್ಲಿನ ಜನರನ್ನು, ಕುಡಿಗಳನ್ನು, ಹಸುಗಳನ್ನು ತಿನ್ನುತ್ತಿದ್ದನು. ದಿನದಿಂದ ದಿನಕ್ಕೆ ಆ ಊರಿನಲ್ಲಿ ಬಕಾಸುರ ಉಪಟಳ ಹೆಚ್ಚಾಯಿತು. ಆ ಊರಿನವರಿಗೆಲ್ಲರಿಗೂ ಚಿಂತೆವಾಯಿತು. ಈ ರಾಕ್ಷಸ ಹೀಗೆ ದಾಳಿ ಮಾಡುತ್ತಿದ್ದರೆ ತಮ್ಮ ಊರಲ್ಲಿ ಯಾರೂ ಉಳಿಯುವುದಿಲ್ಲ ಎಂದು ಭಯಗೊಂಡ ಜನರು ಒಂದು ದಿನ ಬಕಾಸುರನ ಮುಂದೆ ಹೋಗಿ ನಿಂತರು. ಬಕಾಸುರ ಇವರನ್ನೆಲ್ಲ ನೋಡಿ ಜೋರಾಗಿ ಗರ್ಜಿಸಿದನು. ತನ್ನ ನೆರಳನ್ನು ಕಂಡರೆ ಹೆದರುತ್ತಿದ್ದ ಊರವರು ಇವತ್ತು ತನ್ನ ಮುಂದೆ ಬಂದು ನಿಂತಿದ್ದಾರ. ಯಾಕೆ, ನಿಮಗೆ ಜೀವದ ಮೇಲೆ ಆಸೆ ಇಲ್ಲವೇ? ಎಲ್ಲರನ್ನೂ ಒಂದೇ ಸಲಕ್ಕೆ ಸಾಯಿಸಿ ಬಿಡುತ್ತೇನೆಂದು ಹೇಳಿದನು. ಆಗ ಊರು ಹಿರಿಯ ಧೈರ್ಯ ಮಾಡಿ, ಬಕಾಸುರ, ನೀನು ದಿನವೂ ಊರಿಗೆ ಬರುವುದು ಬೇಡ. ನಾವೇ ನಿನಗೆ ಒಬ್ಬನನ್ನು ಒಂದು ಗಾಡಿಯ ಆಹಾರದ ಜೊತೆಗೆ ಕಳಿಸುತ್ತೇವೆ. ನೀನು ಕಾಡಿನಲ್ಲಿ ಹಾಯಾಗಿರು ಎಂದನು. ಬಕಾಸುರನಿಗೆ ಊರು ಹಿರಿಯನ ಸಲಹೆ ಸರಿಯೆನಿಸಿತು. ಅಂದಿನಿಂದ ಊರವರು ದಿನವೂ ಒಂದು ಬಂಡಿಯಲ್ಲಿ ಒಬ್ಬನನ್ನು ಕಳಿಸತೊಡಗಿದರು. ಹೀಗಿರಲು ಪಂಚಪಾಂಡವರು ತಮ್ಮ ತಾಯಿಯಾದ ಕುಂತಿಯೊಂದಿಗೆ ಆ ಊರಿಗೆ ಬಂದರು. ಆ ಊರಿನ ಒಬ್ಬ ಬ್ರಾಹ್ಮಣನ ಖಾಲಿ ಮನೆಯಲ್ಲಿ ಉಳಿದುಕೊಂಡರು. ಪಾಂಡವರು ದಿನವೂ ಭಿಕ್ಷೆ ಬೇಡಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಒಂದು ದಿನ ಪಾಂಡವರು ಭಿಕ್ಷೆ ಬೇಡಲು ಹೋದಾಗ ಕುಂತಿ ಒಬ್ಬಳೇ ಮನೆಯಲ್ಲಿದ್ದಳು. ಪಕ್ಕದ ಬ್ರಾಹ್ಮಣನ ಮನೆಯಲ್ಲಿ ಬ್ರಾಹ್ಮಣನ ಹೆಂಡತಿ ಜೋರಾಗಿ ಅಳುತ್ತಿರುವ ಸದ್ದು ಕೇಳಿಸಿತು. ಕುಂತಿಯು ಯೋಚಿಸಿದಳು, ಬ್ರಾಹ್ಮಣನ ಹೆಂಡತಿ ಏಕೆ ಅಳುತ್ತಿರಬಹುದು ಎಂದು ಕೇಳಿಕೊಳ್ಳಲು ಅವಳ ಬಳಿ ಹೋದಳು. ಯಾಕಮ್ಮ ನೀನು ಅಳುತ್ತಿರುವೆ? ಎಂಥ ಕಷ್ಟ ಬಂದಿದೆ? ಆಗ ಬ್ರಾಹ್ಮಣನ ಹೆಂಡತಿಯು ಬಕಾಸುರನ ಕಥೆಯನ್ನು ಮತ್ತು ಊರವರು ಮಾಡಿಕೊಂಡು ಒಪ್ಪಂದದ ಕಥೆಯನ್ನು ಹೇಳುತ್ತಾಳೆ. ಇದರ ಪ್ರಕಾರ ನಾಳೆ ನನ್ನ ಮಗನು ಬಕಾಸುರನಲ್ಲಿಗೆ ಹೋಗುವ ಸರದಿ ಎಂದು ತನ್ನ ದುಃಖವನ್ನು ಹೇಳಿಕೊಂಡಳು. ನೀನು ಚಿಂತಿಸಬೇಡ, ನಾಳೆ ನಿನ್ನ ಮಗನ ಬದಲು ನನ್ನ ಮಗನನ್ನು ಕಳಿಸುತ್ತೇನೆ. ನನಗೋಸ್ಕರ ನಿನ್ನ ಮಗನ್ನೇನೆ ಹಾಕಿ ನಾನು ಕಳಿಸತೊಡಬೇಕು. ನನ್ನ ಮಗ ಸಾಮಾನ್ಯನಲ್ಲ, ಬಲಶಾಲಿ. ರಾಕ್ಷಸನನ್ನು ಕೂಡ ಕೊಂದು ಊರವರ ಕಷ್ಟವನ್ನು ನೀಗಿಸುತ್ತಾನೆ ಎಂದು ಧೈರ್ಯ ಹೇಳಿದಳು. ಆ ದಿನ ರಾತ್ರಿ ಕುಂತಿಯು ಪಾಂಡವರು ತಂದ ಊಟವನ್ನು ಹಂಚುತ್ತಿರುವಾಗ ಭೀಮಸೇನನು ಹೇಳುತ್ತಾನೆ, ಅಮ್ಮ, ನನಗೆ ಈ ಊಟ ಸಾಗಾಗಿಲ್ಲ. ಆಗ ಕುಂತಿಯು ಒಂದು ಬ್ರಾಹ್ಮಣನ ಮನೆಯಲ್ಲಿ ನಡೆದ ವಿಷಯವನ್ನು ಹೇಳುತ್ತಾಳೆ. ಇದರ ಪ್ರಕಾರ ನಾಳೆ ನೀನು ಬಕಾಸುರನಲ್ಲಿಗೆ ಹೋಗಿ ಅವನನ್ನು ಕೊಂದು ಬಾ ಎಂದು ಹೇಳುತ್ತಾಳೆ. ಮರುದಿನ ಭೀಮಸೇನನು ಬೇಗನೆ ಎದ್ದು ಕಾಡಿಗೆ ಹೋಗಲು ತಯಾರಾಗುತ್ತಾನೆ. ಪಕ್ಕದ ಬ್ರಾಹ್ಮಣನ ಮನೆಯಲ್ಲಿ ಊಟವನ್ನು ಬಂಡಿಯಲ್ಲಿ ಹಾಕಿಕೊಂಡು ಹೊರಡುತ್ತಾನೆ. ಒಂದು ಮರದ ಅಡಿಯಲ್ಲಿ ಕುಳಿತುಕೊಂಡು ಪಕ್ಕದ ಬ್ರಾಹ್ಮಣನ ಮನೆಯಲ್ಲಿ ಊಟವನ್ನು ಬಂಡಿಯಲ್ಲಿ ಹಾಕಿಕೊಂಡು ಹೊರಡುತ್ತಾನೆ. ಒಂದು ಮರದ ಅಡಿಯಲ್ಲಿ ಕುಳಿತುಕೊಂಡು ಬಂಡಿಯಲ್ಲಿದ್ದ ಆಹಾರವನ್ನೆಲ್ಲ ಗಬಗಬನೆ ತಿಂದು ಡರ್ ಅಂತ ಹೇಳುತ್ತಾ ಅಲ್ಲಿಗೆ ಮಲಗುತ್ತಾನೆ. ಸಂಜೆ ಆಗುತ್ತಿದ್ದಂತೆ ಎದ್ದು ಬಕಾಸುರನಲ್ಲಿಗೆ ಹೋಗುತ್ತಾನೆ. ಅತ್ತ ಬಕಾಸುರ ತನ್ನ ಹಸಿವನ್ನು ತಾಳಲಾರದೆ ಊರಿನ ಕಡೆ ಹೋಗಲು ತಯಾರಾಗುತ್ತಾನೆ. ಅಷ್ಟರಲ್ಲಿ ಭೀಮಸೇನನು ಅವನೆಲ್ಲಿಗೆ ಬರುತ್ತಾನೆ. ಇಷ್ಟು ನಿಧಾನವಾಗಿ ಬರ್ತೀಯಾ? ಕೊಡು, ಮೊದಲು ಊಟ ಕೊಡು ಎಂದು ಬಂಡಿಯ ಹತ್ತಿರ ಬಂದಾಗ ಬಂಡಿಯಲ್ಲಿದ್ದ ಆಹಾರವೆಲ್ಲವೂ ಖಾಲಿಯಾಗಿತ್ತು. ಇದನ್ನು ನೋಡಿ ಬಕಾಸುರ ತುಂಬ ಕೋಪದಿಂದ ಭೀಮಸೇನನ ಮೇಲೆ ಯುದ್ಧ ಮಾಡುತ್ತಾನೆ. ಕೋಪಗೊಂಡ ಭೀಮಸೇನನು ಬಕಾಸುರನಲ್ಲಿಗೆ ಜೋರಾದ ಪ್ರಹಾರ ಮಾಡುತ್ತಾನೆ. ಬಕಾಸುರನು ನೆಲಕ್ಕುರುಳುತ್ತಾನೆ. ಭೀಮಸೇನನು ತನ್ನ ಬಲವಾದ ಮುಷ್ಟಿಯಿಂದ ಬಕಾಸುರನೆದೆಗೆ ಗುದ್ದಿ ಸಾಯಿಸಿ ಬಿಡುತ್ತಾನೆ. ಬಕಾಸುರ ಸತ್ತೇ ಹೋಗುತ್ತಾನೆ. ಬಕಾಸುರನ ದೇಹವನ್ನು